ನಮಸ್ಕಾರ ಬಂಧುಗಳೇ, ನಮ್ಮ ಕ್ರಿಶ್ ಉಡುಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರುವಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಉಡುಪಿಯ ಪುಣ್ಯಕ್ಷೇತ್ರದ ಪರಿಚಯ ಮಾಡುವ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬಹು ಅಗತ್ಯ. ಕರಂಬಳ್ಳಿ ವೆಂಕಟರಮಣ ಭಜನಾ ಮಂಡಳಿ, ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನ ಎಂಕಲ್ನ ಸಂಸ್ಥೆ ದೇವಸ್ಥಾನ ಇಪ್ಪುನು 34 ವರ್ಷ ಅಂತ ದೇವಸ್ಥಾನ ಇಲ್ಲ ಎಂಕಲ್ನ ತುಂಬು ಎಂಕುಲು ಶನಿವಾರದಲ್ಲಿ ವರ್ಷಕ್ಕೆ ಶನಿವಾರದಲ್ಲಿ ಭಜನಾ ಮಂಗಳ ಮಾಡ್ತಾ ಅವಳ ಪಕ್ಕ ರಮೇಶ್ ಮಾರಿತೇರು ಬತ್ತಿ ಕೂಡ್ಲೆ ಹನುಮ ಜಯಂತಿ ಸ್ಟಾರ್ಟ್ ಮಾಡ್ತಾರೆ. ಹನುಮ ಜಯಂತಿ ಅವಳ ಪಕ್ಕ ಎಂಕಲ್ಲ ಹನುಮ ಜಯಂತಿಗೆ ಭಜನಾ ಮಂಗಳೋತ್ಸವ ಅಂತ ಪುಲ್ಲ ಮುಟ್ಟ ದುಂಬು 16 ಗಂಟೆ ಮುಟ್ಟ ಇತ್ತಂದ ವರ್ಷ ಪುಲ್ಲ ಮುಟ್ಟೆಲ್ಲ ಮಾಡ್ಕೊಂಡಿಲ್ಲ. ಅಂಚನೆ ಎಂಕಲ್ನ ಪೂರಗಳು ಒಂಜಿ 45ರಿಂದ 60 ಜನ ಮುಟ್ಟ ಎಂಕಲ್ಲ ಭಜನಾ ಮಂಡಳಿ ಪೂರ ಉಳ್ಳೇರು. ರಘುಪತಿ ಭಟ್ಟ ಆಡಳಿತ ಮುಕ್ತೇಶ್ವರ್ ಎಂಕಲ ಭಜನಾ ಮಂಡಳಿ ಗೌರವಾಧ್ಯಕ್ಷರ್ಲ ಆರೆ. ಅಂಚನೆ ರಮೇಶ್ ಮಾರಿತೇರ್ಲ ಎಂಕಲ ಗೌರವಾಧ್ಯಕ್ಷರೇ. ಆಗ ದೇವಸ್ಥಾನದ ಅರ್ಚಕರು ಅದ್ರ ಪೂರಗಳ ಎಂಕಲಕ್ಕೆ ಪೆದ್ದ ಸಪೋರ್ಟ್ ಪಂಡ ಭಜನಾ ಮಂಡಳಿ ಎಂಕಲ ಪಂಡ ಪ್ರತಿ ದಿಕ್ಕಡ್ಲ ಎಂಕಲ ಪೋಯಿನಲ್ಲಿ ಬತ್ತಿನಲ್ಲಿ ಪೂರ ವೆಂಕಟರಮಣ ಭಜನಾ ಮಂಡಳಿ ಪಂಡ ಆ ಒಂದೆಟ್ಟು ಉಂಟು. ಪ್ರತಿ ದೂರ ದೂರ ಮತ್ತೆ ಎಂಕಲು ಭಜನೆ ಮತ ಒಂದು ಮಲ್ದಿನಾದ್ರು ವೆಂಕಟರಮಣ ಈ ಹನುಮ ಜಯಂತಿಗೆ ಭಜನಾ ಮಂಗಳ ಮಾಡ್ಕೊಂಡಿಲ್ಲ. ಭಜನಾ ಪ್ರಾಕ್ಟೀಸ್ ಆಪಿನಿ ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನಡೆ ಎಂಕಲ ಪಕ್ಕ ಒಳ್ಳುಲ ಎಂಕಲು ನಾಲ್ಕು ನಮ್ಮ ಮೂಲ ದೇವರಾಯನ ವೆಂಕಟರಮಣ ಸಾನ್ನಿಧ್ಯಡೆ ಎಂಕಲು ಭಜನೆ ಮತ ಒಂದು ಅನ್ಪಕ ಪ್ರತಿ ಶನಿವಾರ ಎಂಕಲು ಕುಲ್ಲುದು ಭಜನೆ ಮಲ್ಪುವ ಪಕ್ಕ ಕುಣಿತ ಭಜನೆ ಮಂಗಳವಾರದಲ್ಲಿ ಪ್ರಾಕ್ಟೀಸ್ ಮಲ್ಪುವ ಭಜನೆ ಮತ ಇತ್ತಿನ ಸುಮಾರು ದಿಕ್ಕಪ್ಪ ಕೇರಳ ಸೇರ್ನಾಗ್ಲಿಕ್ಕೆ ವೆಂಕಟರಮಣ ಭಜನಾ ಮಂಡಳಿ ಕರಂಬಳ್ಳಿ ದೇವಸ್ಥಾನ ವೆಂಕಟರಮಣ ದೇವಸ್ಥಾನ ಈಗಲೆಗೆ ಸೇರೋಡೆ ಬಂದು ಹಿಂದಿರ್ತಾನಿಲ್ಲ ಅಂತ ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನ ಪಂಡಲ ಯಾವುದು ಗೊತ್ತಾಗ್ಬೋದು ಇದು ಪ್ರತಿಯೊಬ್ಬರಿಗೆಲ್ಲ ಬಲ್ಲು.